ಆಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನಾ ದಿನಾಚರಣೆ ಹಾಗೂ ಆಲೂರು ಕಟ್ಟಾಯ ಮಂಡಲದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಮುಖಂಡ ನಾರ್ವೆ ಸೋಮಶೇಖರ್ ಅವರು ಮಾತನಾಡಿ 42ನೇ ಸಂಸ್ಥಾಪನಾ ದಿನದಂದು ಬಿಜೆಪಿ ಹಿರಿಯ ನಾಯಕರ ತತ್ವಾದರ್ಶಗಳನ್ನು ಇಂದಿನ ಜನತೆ ಅಳವಡಿಸಿಕೊಳ್ಳಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2500 ಮತಗಳ ಅಂತರದಷ್ಟೇ ಪರಾಭವಗೊಂಡ ನಾನು ಅಷ್ಟಕ್ಕೆ ಸುಮ್ಮನಾಗದೆ ಆಲೂರು ಸಕಲೇಶಪುರ ತಾಲೂಕಿನ ಗ್ರಾಮ ಪಂಚಾಯತ್ ಚುನಾವಣೆ, ಪುರಸಭೆ, ಪಟ್ಟಣ ಪಂಚಾಯತ್ ಚುನಾವಣೆಗಳಲ್ಲಿ ಓಡಾಡಿ ಹೆಚ್ಚು ಸ್ಥಾನ ಗಳಿಸಲು ಶ್ರಮಿಸಿದ್ದೇನೆ ಎಂದು ಹೇಳಿದರು. ಅವರು ಹಗರಣ ತೆಗೆದುಕೊಂಡ ಸಂಸ್ಥೆ ಅಂತ ನಾನು ಹಗರಣ ತೆಗೆದುಕೊಂಡಿಲ್ಲ ಸ್ವಾಮಿ. ಇಲ್ಲಿ ಜನಪರ ಕೆಲಸ ಮಾಡಕ್ಕೆ ಬಂದಿರೋದು, ಜನಸೇವೆ ಮಾಡಕ್ಕೆ ಬಂದಿರೋದು, ಇನ್ನು ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡಕ್ಕೆ ಬಂದಿರೋದು. ಕ್ಷೇತ್ರ ಟಿಕೆಟ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದೆ, ಅದಕ್ಕೆ ಋಣ ನಾನು ಈ ಕ್ಷೇತ್ರ ಜನ ನೋಡಿ ನಾನು ಅವ್ರು ಕೆಲಸ ಮಾಡಕ್ಕೆ ಸಾಲ ಕೆಲಸ ಮಾಡ್ತೀನಿ. ಟಿಕೆಟ್ ಡಿಸೈಡ್ ಮಾಡೋದು ಪಕ್ಷ, ನಾವಲ್ಲ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಅವರು ಒಂದು ಉದಾಹರಣೆ ಕೊಡ್ತೀನಿ, ದೇವರ ಉದಾಹರಣೆ. ಎಲ್ಲ ಹೊಟ್ಟೆ ಗೊತ್ತಿದೆ ಬಿಸಿಲಲ್ಲಿ. ದೇವರು 2 ನಿಮಿಷ. ನಮ್ಮ ತಂದೆ ಮಗು ಹೇಳುತ್ತೆ, ಅಪ್ಪ ನನಗೆ ಭಯ ಆಗ್ತದೆ, ನನಗೆ ಎಕ್ಸಾಮ್ ಬರೆಯೋಕ್ಕೆ ಅಂತ. ಅದಕ್ಕೆ ತಂದೆ ಹೇಳ್ತಾನೆ, ಮಗನೇ ಭಯ ಮಾಡಬೇಡ, ನನ್ಗೆ ಗೊತ್ತಲ್ಲ ನಿಮ್ಗೆ ಯಾಕೆ ನಿಮಗೆ ಯಾರ ತಂದೆ ಮಗು ಹೇಳ್ತಾರ. ಕಾರ್ಯಕ್ರಮದಲ್ಲಿ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್, ಜಿಲ್ಲಾ ಉಪಾಧ್ಯಕ್ಷೆ ಉಮಾರವಿ ಪ್ರಕಾಶ್, ಸಕಲೇಶಪುರ ತಾಲೂಕು ಬಿಜೆಪಿ ಅಧ್ಯಕ್ಷ ಮಂಜುನಾಥ್, ಕಾಜರವಳ್ಳಿ ಮಠಾಧೀಶರಾದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು, ಹುಣಸವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜ್, ಕಾರಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಮಿತಾ ಮೊದಲಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರತಾಪ್ ಕುಮಾರ್ ಜೊತೆ ಧರ್ಣೇಂದ್ರ, ವಿ4 ನ್ಯೂಸ್, ಆಲೂರು.